ನಾವು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ಸಹಕಾರಿ ಸಂಘ ನಿಯಮಿತ ಇದರ ನಿರ್ದೇಶಕರಾಗಿಯೂ ನಾವು ಹೇಳುವುದೇನೆಂದರೆ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಸೇವಾ ಸಂಘ ಈ ಸಂಘವು ಸಹಕಾರ ಇಲಾಖೆಯಿಂದ ಅಧಿಕೃತವಾಗಿ ನೋಂದಾಯಿಸಲ್ಪಟ್ಟಿದೆ. ಬೀದಿ ಬದಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಅನಧಿಕೃತವಾಗುವಂತಹ ರಾಜಕೀಯ ಪ್ರೇರಿತವಾದಂತಹ ಮಂಗಳೂರು ಮಹಾನಗರ ಪಾಲಿಕೆ ಆಡಳಿತ ಪಕ್ಷವನ್ನು ವಿರೋಧ ಪಕ್ಷವನ್ನು ಬೀದಿ ಬದಿ ವ್ಯಾಪಾರಿಗಳ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ಬೈಯುವಂಥ ಕಡೆಗಣಿಸುವಂತಹ ಕೇವಲ ಸಾಮಾಜಿಕ ಮೀಡಿಯಾದಲ್ಲಿ ತನ್ನ ಪ್ರಚಾರ ತೆಗೆದುಕೊಳ್ಳುವ ಉದ್ದೇಶದಿಂದ ತನ್ನ ರಾಜಕೀಯ ಪಕ್ಷದ ಲಾಭಗೋಸ್ಕರ ಬೀದಿ ಬದಿ ವ್ಯಾಪಾರಿಗಳನ್ನು ತನ್ನ ಸ್ವಂತ ಲಾಭಗೋಸ್ಕರ ಉಪಯೋಗಿಸಿಕೊಳ್ಳುವಂತಹ ಯಾವುದೇ ಸಂಘಟನೆಗಳಿಗೆ ಮಹತ್ವತೆಯನ್ನು ಕೊಡಬಾರದಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸುತ್ತಾ ಇದ್ದೇನೆ. ಹೊಸತಾದ ಬೀದಿ ಬದಿ ವ್ಯಾಪಾರಸ್ಥರ ಸಂಘಟನೆ ಎಂಬ ಹೆಸರಿನ ಯಾವುದೇ ರಾಜಕೀಯ ಪ್ರೇರಿತ ಪಕ್ಷದ ಹೆಸರಿನಲ್ಲಿ ನಿಮಗೆ ನ್ಯಾಯ ದೊರಕಿಸಿಕೊಡುತ್ತೇನೆ ಎಂದು ನಿಮ್ಮ ಬಳಿ ಬಂದರೆ ಜಾಗರೂಕರಾಗಿ ಬೀದಿ ಬದಿ ವ್ಯಾಪಾರಸ್ಥರೇ. ನಾವೆಲ್ಲರೂ ಮೋಸ ಹೋಗಿದ್ದೇವೆ, ನೀವು ಮೋಸ ಹೋಗದಿರಿ. ಈಗಾಗಲೇ ನಮಗೆಲ್ಲರಿಗೂ ನ್ಯಾಯ ದೊರಕಿಸಿಕೊಡ್ತೇನೆ ಎಂದು ಹೇಳಿ ಮೋಸ ಮಾಡಿದ BK ಇಮ್ತಿಯಾಜ್ ಇವರನ್ನು ನಮ್ಮ ಸೇವಾ ಬೀದಿ ಸಂಘದಿಂದ ವಜಾಗೊಳಿಸಿದ್ದೇವೆ. ಇವರನ್ನು ವಜಾಗೊಳಿಸಿದ ಕೇವಲ 1 ತಿಂಗಳ ಒಳಗೆ ನಾವು ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳೊಂದಿಗೆ ನಮ್ಮ ಸನ್ಮಾನ್ಯ ಮೇಯರ್ ಅವರೊಂದಿಗೆ ಶಾಸಕರೊಂದಿಗೆ ಎಲ್ಲರನ್ನು ಕ್ರೋಢೀಕರಿಸಿಕೊಂಡು ವ್ಯಾಪಾರಿಗಳಿಗೆ ಪ್ರಮಾಣ ಪತ್ರ ಸಿಕ್ಕಿದೆ. ಬೀದಿ ಬದಿ ವ್ಯಾಪಾರಿಗಳ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಮಂಗಳೂರು ಮಹಾನಗರ ಪಾಲಿಕೆಯ ಆಡಳಿತ ಪಕ್ಷ ವಿರೋಧ ಪಕ್ಷ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆಯ ಬೀದಿ ಬದಿ ವ್ಯಾಪಾರಸ್ಥರ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಸಮಕ್ಷಮದೊಂದಿಗೆ ನಡೆಯುತ್ತಿದೆ. ಯಾರು ಗೊಂದಲಕ್ಕೀಡಾಗುವ ಅವಶ್ಯಕತೆ ಇಲ್ಲ ಎಂದು ಈ ಮೂಲಕ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಾವು ತಿಳಿಯಪಡಿಸುತ್ತಿದ್ದೇವೆ. ದಕ್ಷಿಣ ಕನ್ನಡ ಬೀದಿ ಬದಿ ವ್ಯಾಪಾರಸ್ಥರ ಸಹಕಾರ ಸಂಘದ ನಿರ್ದೇಶಕರೊಬ್ಬರನ್ನು ಕೊಲೆ ಮಾಡಲು ಯತ್ನಿಸಿದ ಘಟನೆಯು BK ಇಮ್ತಿಯಾಜ್ ಅವರಿಂದ ನಡೆದಿದೆ ಎಂದು ಈ ಮೂಲಕ ನಾವು ತಿಳಿಯಪಡಿಸುತ್ತೇವೆ. BK ಇಮ್ತಿಯಾಜ್ ಇವರನ್ನು ನಮ್ಮ ದಕ್ಷಿಣ ಕನ್ನಡ ಬೀದಿ ಬದಿ ವ್ಯಾಪಾರಸ್ಥರ ಸಹಕಾರ ಸಂಘ ನಿಯಮಿತ ಇದರಿಂದಲೂ ನಾವು ವಜಾಗೊಳಿಸುವ ಮೊದಲೇ ಇವರೇ ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆಯನ್ನು ವೈಯಕ್ತಿಕ ಕಾರಣಗಳಿಂದ ನೀಡಿದ್ದಾರೆ ಎಂದು ತಿಳಿಸಲು ನಾವು ಇಚ್ಛಿಸುತ್ತೇವೆ. ಹಾಗೆಯೇ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಎಲ್ಲ ಕೆಲಸ ಕಾರ್ಯಗಳು ಈಗ ಶೀಘ್ರವಾಗಿ ನಡೆಯುತ್ತಾ ಇದೆ. ಎಲ್ಲ 60 ವಾರ್ಡ್ಗಳಲ್ಲಿಯೂ ಬೀದಿ ಬದಿ ವ್ಯಾಪಾರಸ್ಥರನ್ನು ಗುರುತಿಸಿ ಅವರಿಗೆ ನಮ್ಮ ನಿಯಮಾವಳಿ ಅಡಿಯಲ್ಲಿ 2014, 2019, 2020 ನಿಯಮಾವಳಿಯಲ್ಲಿ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರನ್ನು ಗುರುತಿಸಿ ಅವರಿಗೆ ವಲಯಗಳನ್ನು ಘೋಷಣೆ ಮಾಡಲಿಕ್ಕೆ ನಾವು ಎಲ್ಲ ನಮ್ಮ ಮಹಾನಗರ ಪಾಲಿಕೆಯವರು ತಯಾರಾಗಿದ್ದಾರೆ. ಈಗಾಗಲೇ ನಮ್ಮ 46 ಕಂಟೋನ್ಮೆಂಟ್ ವಾರ್ಡಿನಲ್ಲಿ ನಮ್ಮ ವಲಯವನ್ನು ಗುರುತಿಸಿ ಈಗ ಕೇವಲ 2-3 ದಿವಸಗಳಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ವಲಯವನ್ನು ಘೋಷಣೆ ಮಾಡ್ತಾರೆ. ಇದು ನಮ್ಮ ಸೇವಾ ಸಂಘದಿಂದ ನಡೆದಂಥ ಅಧಿಕಾರಿಗಳೊಂದಿಗೆ ನಮ್ಮ ಮೇಯರ್ ಅವರು ಮತ್ತು ನಮ್ಮ ಶಾಸಕರು ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿ ಈ ಒಂದು ವಲಯವನ್ನು ಗುರುತಿಸಿ ಮತ್ತು 93 ಜನರಿಗೆ ID ಕಾರ್ಡ್ ಕೂಡ ಮೊನ್ನೆ ನಮ್ಮನ್ನು ಗುರುತಿಸಿ ಕೊಟ್ಟಿದ್ದಾರೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ. ಮುಂದಿನ ದಿನಗಳಲ್ಲಿ ಎಲ್ಲ
ವಾರ್ಡ್ಗಳಲ್ಲಿಯೂ ಬೀದಿ ಬದಿ ವ್ಯಾಪಾರಸ್ಥರನ್ನು ನಮ್ಮ ಗುರುತಿಸಿ ಅವರಿಗೆ ಕೂಡ ನ್ಯಾಯ ದೊರಕಿಸಿಕೊಡುವಂತೆ ನಾವು ನಮ್ಮ ಅಧಿಕಾರಿಗಳೊಂದಿಗೆ, ನಮ್ಮ ಆಯುಕ್ತರೊಂದಿಗೆ ಮತ್ತು ನಮ್ಮ ಪಟ್ಟಣ ವ್ಯಾಪಾರ ಸಮಿತಿಯ ಸಭೆಯಲ್ಲಿಯೂ ಇದನ್ನು ನಾವು ನಾಳದು ಪಟ್ಟಣ ವ್ಯಾಪಾರ ಸಮಿತಿ ಕೆಲವು ದಿನಗಳಲ್ಲಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಡೆಯಲಿದೆ. ಇದರ ಭಾಗವಾಗಿ ಇದನ್ನು ಕೂಡ ನಾವು ಈ ಸಭೆಯಲ್ಲಿ ನಿರ್ಣಯವನ್ನು ಅಂಗೀಕರಿಸ್ತಾ ಇದ್ದೇವೆ. ಇದು ನಮ್ಮ ಶಿವಬಿ ಸಂಘದ ನಮ್ಮ ಪದಾಧಿಕಾರಿಗಳು, ಅಧ್ಯಕ್ಷರು ಹಾಗೂ ಕೋಶಾಧಿಕಾರಿಯವರು ಎಲ್ಲರನ್ನು ಕೂಡಿಕೊಂಡು ಮಾಡುವಂಥ ಕೆಲಸ. ನಾವು ಬೀದಿ ಬದಿ ವ್ಯಾಪಾರಸ್ಥರು, ನಮ್ಮವರು ಬೀದಿ ಬದಿ ವ್ಯಾಪಾರಸ್ಥರು. ಯಾಕೆಂದರೆ ನಾವು ಅಧ್ಯಕ್ಷರಾಗಿ ನಾವು ಬೀದಿ ಬದಿ ವ್ಯಾಪಾರಸ್ಥರು, ನಮ್ಮ ಕಾರ್ಯದರ್ಶಿಯು ಬೀದಿ ಬದಿ ವ್ಯಾಪಾರಸ್ಥರು. ಎಲ್ಲರೂ ಬೀದಿ ಬದಿ ವ್ಯಾಪಾರಸ್ಥರ ಏನು ದುಃಖ ದುಮ್ಮಾನಗಳನ್ನು ನಾವು ಮೊದಲಾಗಿ ನೋಡ್ತಾ ಬಂದಿದ್ದೇವೆ. ಅವರ ಕಷ್ಟ ಸುಖಗಳಲ್ಲಿ ನಾವು ಭಾಗಿಯಾಗಿದ್ದೇವೆ. ಮತ್ತು ಈಗಿನ ಕೆಲವು ಘಟನೆಗಳಲ್ಲಿ ನಮಗೆ ನ್ಯಾಯ ದೊರಕಿಸಿಕೊಡುವಂತೆ ಹೇಳಿ ಖಾಲಿ ನಮ್ಮನ್ನು ಹೋರಾಟಕ್ಕೆ ಮಾತ್ರ ಸೀಮಿತಗೊಳಿಸಿ ಆ ಹೋರಾಟದಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಅಧಿಕಾರಿಗಳಿಗೆ ಅಥವಾ ಆಡಳಿತ ಪಕ್ಷಕ್ಕೆ, ವಿರೋಧ ಪಕ್ಷಕ್ಕೆ ಬೈದು ನಮಗೆ ನ್ಯಾಯ ದೊರಕಿಸಿಕೊಡಲಿ ನಮ್ಮ ನಾಯಕರಿಗೆ ನ್ಯಾಯ ದೊರಕಿಸಿಕೊಡಲು ಆಗಲಿಲ್ಲ. ಆ ದಿನವೇ ರಾತ್ರಿ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ಎಷ್ಟೋ ಗಾಡಿಗಳು JCBಯಿಂದ ಒಡಿ ಮಾಡಿದಲಾಯಿತು. ಇದಕ್ಕೆ ಕಾರಣ ಯಾರು? ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ನ್ಯಾಯ ಕೊಡಲಿಕ್ಕೆ ನಮ್ಮ ನಾಯಕರಿಂದ ಸಾಧ್ಯವೇ ಇಲ್ಲ. ಅದಕ್ಕಾಗಿ ನಾವು ನಮ್ಮ ಗೌರವಾಧ್ಯಕ್ಷರನ್ನು ನಾವು ನಮ್ಮ ಸಂಘದಿಂದ ತೆಗೆದುಹಾಕಿದ್ದೇವೆ. ಈಗಿನ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಏನು ತೊಂದರೆಗಳಾದಾಗ ಅದನ್ನು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮತ್ತು ನಾವು ಮಂಗಳೂರು ಮಹಾನಗರಕ್ಕೆ ಸ್ಮಾರ್ಟ್ ಸಿಟಿ ಎಂಬ ನಾವು ಹೆಗ್ಗಳಿಕೆಯನ್ನು ಪಡೆದಿದ್ದೇವೆ. ಆದ ಕಾರಣ ಸ್ವಚ್ಛತೆಯಿಂದ, ದಕ್ಷತೆಯಿಂದ ಕೆಲಸ ಮಾಡುವ ಕೆಲಸ ನಮ್ಮ ಮೇಲೆಯೂ ಸಹ ಇದೆ. ಇದಕ್ಕೆ ನಾವು ತಾವೆಲ್ಲರೂ ಧ್ವನಿಗೂಡಿಸಿ ಎಲ್ಲರೂ ನಮ್ಮೊಂದಿಗೆ ಸಹಕರಿಸಿ, ಬೀದಿ ಬದಿ ವ್ಯಾಪಾರಸ್ಥರು ಕೂಡ ನಮ್ಮೊಂದಿಗೆ ಸಹಕರಿಸಿ ನಿಮಗೆ ಏನು ಮಂಗಳೂರು ಮಹಾನಗರ ಪಾಲಿಕೆ ಪಟ್ಟಣ ವ್ಯಾಪಾರ ಸಮಿತಿಯಿಂದ ಏನು ನಮಗೆ ಸಿಗಬೇಕಂತ ಸವಲತ್ತುಗಳು ಮತ್ತು ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳು ಏನು ಅದನ್ನು ನಾವು ನಿಮಗೆ ನಮ್ಮಿಂದ ಶಿವಬಿ ಸಂಘದಿಂದ ಏನು ಸವಲತ್ತುಗಳು ಸಿಗುವಂಥ ಮಾಡುವ ಅವಕಾಶ ನಮಗೆ ಸಿಕ್ಕಿದೆ. ಅದನ್ನು ಸದುಪಯೋಗ ಪಡೆದುಕೊಂಡು ಏನಾದರೂ ಸಮಸ್ಯೆ ಇದ್ದಲ್ಲಿ ನಾವು ನಿಮ್ಮ ಪರವಾಗಿ ನಿಲ್ಲುತ್ತೇವೆ ಎಂದು ಈ ಮೂಲಕ ನಾವು ತಿಳಿಯಪಡಿಸ್ತೇವೆ. ಈಗಾಗಲೇ ಒಂದು 33 ಝೋನನ್ನು ಫೈಂಡ್ ಔಟ್ ಮಾಡಿದ್ದಾರೆ. ಸೊ ಅದು ಆ ಝೋನ್ಗಳಲ್ಲಿ ಯಾರಿಗೂ ತೊಂದರೆ ಆಗದಾಗೆ ನಮ್ಮ ಶಿವಬಿ ಸಂಘದ ಪರವಾಗಿ ಅದಕ್ಕೆ ಯಾವುದೇ ಅಬ್ಜೆಕ್ಷನ್ಸ್ ಏನಿಲ್ಲ. ಸೊ ಆ ಝೋನ್ ಫೈನಲೈಸ್ ಮಾಡೋ ಕೂಡ ನಮ್ಮ ಗಮನಕ್ಕೆ ತಂದಿದ್ದಾರೆ. ಈ ರೀತಿ ಇದೆ, ಯಾಕೆಂದರೆ ಆ ಝೋನ್ ಮಾಡೋದೇ ನಮಗೆ ವ್ಯಾಪಾರಿಗಳಂತ ಹೇಳಿ ಮಾಡುವಾಗ ಸೊ ನಮ್ಮನ್ನು ಇಂಪಾರ್ಟೆನ್ಸ್ ತೆಗೆದುಕೊಂಡು ಅದನ್ನು ಫೈಂಡ್ ಔಟ್ ಮಾಡಿದ್ದಾರೆ. ಒಂದು ಕಾರ್ಪೊರೇಟ್ ಏರಿಯಾಕ್ಕೆ ವಲಯ 46 ಕಾರ್ಪೊರೇಟ್ ಏರಿಯಾ ಈಗ ವಲಯ ಆಗಿದೆ. ಆಲ್ರೆಡಿ ಸೆಂಟ್ರಲ್ ಮಾರ್ಕೆಟ್ 41, ಅಲ್ಲಿಗೂ ವಲಯ ಆಗ್ತದೆ. ಎಲ್ಲ ಕಾರ್ಪೊರೇಟ್ ಏರಿಯಾಕ್ಕೂ ವಲಯ ಆಗ್ತದೆ. 33 ವಲಯ ಪಾಸ್ ಆಗಿದೆ. ಈಗ ಅದು ನಡೆಯುತ್ತಿದೆ, ಅದರ ಕೆಲಸ ನಡೆಯುತ್ತಿದೆ. ಮತ್ತು ಬಾಕಿ ಉಳಿದವರ ID ಕಾರ್ಡು ಸಮೇತ ನಾವು ತೆಗೆದುಕೊಡ್ತೇವೆ. ಸ್ಟೇಟ್ ಬ್ಯಾಂಕ್ ಕಂಟೋನ್ಮೆಂಟ್ ವಾರ್ಡ್ ಕೆಲಸ ಆಗ್ತಾ ಉಂಟು. ಇನ್ನು ಪಟ್ಟಣ ವ್ಯಾಪಾರ ಸಮಿತಿಯಲ್ಲಿ ಅನುಮೋದನೆಗೊಂಡು ಅದನ್ನು ನಮಗೆ ಹಸ್ತಾಂತರ ಮಾಡ್ತಾರೆ. ಸೆಂಟ್ರಲ್ ಮಾರ್ಕೆಟ್ ಸ್ಟೇಟ್ ಬ್ಯಾಂಕಿನಿಂದ 46 ವಾರ್ಡ್ ಕಂಟೋನ್ಮೆಂಟ್ ವಾರ್ಡ್ ನಂಬರ್ 46 ಅದು ಸ್ಟೇಟ್ ಬ್ಯಾಂಕಿಂದ ನಮ್ಮ ಪುರಭವನ ಎದುರುಗಡೆ ಬರುವಂತ ಆಧಾರಿ ಅದು 46 ವಾರ್ಡ್ 41ನೇ ವಾರ್ಡ್. ಅದು ವಾರ್ಡ್ ನಂಬರ್ ಬೇರೆ ಯಾವುದೀಗ ಫೈನಲ್ ಆಗಲಿಲ್ಲ ಅದನ್ನು ನಾವು ಡಿಸ್ಕಸ್ ಮಾಡಿ ಅದು ಈಗ ಒಂದು 33 ಕಡೆ ಗುರುತಿಸಿದ್ದಾರೆ. ಅದನ್ನು ನಾವು ಅಧಿಕಾರಿಗಳು ಸೇರಿಕೊಂಡು ಅದನ್ನು ಅಂದರೆ ಒಂದು ಜನನಿಬಿಡ ಪ್ರದೇಶ ಬೇಕು. ಯಾಕಂದರೆ ವಲಯ ಕೊಡುವಾಗ ಜನನಿಬಿಡ ಪ್ರದೇಶ ಬೇಕು. ಯಾಕಂದರೆ ಬೇರೆ ಎಲ್ಲಿ ವ್ಯಾಪಾರ ಇಲ್ಲದ ಕಡೆಗೆ ನಮ್ಮನ್ನು ಶಿಫ್ಟ್ ಮಾಡಿದರೆ ಅಲ್ಲಿ ವ್ಯಾಪಾರವಾಗುವುದಿಲ್ಲ. ಅದಕ್ಕೆ ಜನನಿಬಿಡ ಜನರಿಗೂ ತೊಂದರೆ ಆಗಬಾರ್ದು, ಟ್ರಾಫಿಕ್ಗೂ ತೊಂದರೆ ಆಗಬಾರ್ದು ಮತ್ತು ನಮಗೆ ಅಲ್ಲಿ ವ್ಯಾಪಾರ ಕೂಡ ಬರಬೇಕು ಅಂತ ಸ್ಥಳವನ್ನು ನಾವು ಕೂಡ ನಮ್ಮ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅದನ್ನು ತೀರ್ಮಾನ ಕೈಗೊಳ್ಳುತ್ತೇವೆ. ಟೈಗರ್ ಕಾರ್ಯಾಚರಣೆ ಕಂಟಿನ್ಯೂ ಆಗಿ ಹೇಳಿದ್ದಾರೆ. ಆದರೆ ಇದರ ಭಾಗವಾಗಿ ನಾವು
ಏನು ಅವರಿಗೆ ವಲಯವನ್ನು ಈಗ ಲೇಡಿನಲ್ಲಿ ಫುಡ್ ಝೋನ್ ಆಗ್ತಾ ಉಂಟು, ಕೆಲಸ ಕಾರ್ಯಗಳು ನಡೀತಾ ಇದೆ. ಹಾಗೆಯೇ ಬೇರೆ ಬೇರೆ ಕಡೆಗಳಲ್ಲಿ ವಲಯಗಳನ್ನು ಗುರುತಿಸುವ ಪ್ರಕ್ರಿಯೆಯು ನಮ್ಮ ಅಧಿಕಾರಿಗಳಿಂದ ನಡೀತಾ ಇದೆ. ಇದನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ಬೇರೆ ಕಡೆಗಳಲ್ಲಿ ಸಹ ನಾವು ಅದನ್ನು ಅಂದರೆ ಇದು ಟ್ರಾಫಿಕ್ಕಿಗೆ ಅಥವಾ ಬೇರೆಯವರಿಗೆ ಸ್ವಚ್ಛತೆಗೆ ಮೊದಲು ಆದ್ಯತೆ ಕೊಡಬೇಕಾಗ್ತದೆ, ಸ್ವಚ್ಛತೆಗೆ. ಮತ್ತು ಅವು ಕಂಟಿನ್ಯೂ ಮಾಡಲಿಕ್ಕಿಲ್ಲ. ಅಂದರೆ ಈಗ ನಾವೀಗ ಪಟ್ಟಣ ವ್ಯಾಪಾರ ಸಮಿತಿಯ ಸಭೆಯನ್ನು ಕರೆದಿದ್ದೇವೆ. ಅಂದರೆ ಯಾವುದು ಅಲ್ಲಿ ಯಾವುದು ಅನಧಿಕೃತ ಉಂಟು, ಅನಧಿಕೃತ ಇದ್ದವರನ್ನು ಅವರನ್ನು ತೆರವು ಮಾಡ್ತಾರೆ. ವ್ಯಾಪಾರದಲ್ಲಿ ಒಂದು ಸ್ಥಿರ ವ್ಯಾಪಾರ, ಸಂಚಾರಿ ವ್ಯಾಪಾರ, ಮತ್ತೊಂದು ದೂಡಿಕೊಂಡು ಹೋಗುವಂಥದ್ದು, ಮೂರು ರೀತಿ ತಳ್ಳುಗಾಡಿ, ಮೂರು ರೀತಿಯ ವಿಚಾರಗಳಿದೆ ವ್ಯಾಪಾರ. ಇದನ್ನು ಬಿಟ್ಟು ಅವರು ಬೇರೆದಾದ ರೀತಿಯಲ್ಲಿ ಮಾಡಿದ ಹೌದಂತಾದ್ರೆ ಟೈಗರ್ ಕಾರ್ಯಾಚರಣೆ ಮಾಡುವುದಕ್ಕೆ ಅದಕ್ಕೆ ಸಮರ್ಪಕವಾದ ಒಂದು ಅರ್ಥ ಇದೆ. ಸರ್ ಹೌದು, ಈ ಮೂರು ರೀತಿಯಲ್ಲಿ ನಮಗೆ ಕಾನೂನಿನ ಚೌಕಟ್ಟಿನ ಒಳಗಡೆ ಯಾವುದು ಬೀದಿ ಬೀದಿ ವ್ಯಾಪಾರಸ್ಥರಿಗೆ ಸ್ಥಿರ ವ್ಯಾಪಾರ ಅಂತ ಹೇಳ್ಕೊಂಡಿದೆ, ತಳ್ಳುಗಾಡಿ ವ್ಯಾಪಾರ ಇದೆ, ಸಂಚಾರಿ ಅಂತ ಹೇಳ್ಕೊಂಡಿದೆ, ಕೂರು ವ್ಯಾಪಾರ. ಸೊ ಈ ಅದರ ಅಡಿ ವ್ಯಾಪಾರ ಮಾಡೋದಾದ್ರೆ ಇದು ಸರಿಯಾದ. ಯಾಕಂದ್ರೆ ಈಗ ಝೋನ್ ಮಾಡಿದ್ರು ಕೂಡ ಅಲ್ಲಿಗೆ ಎಲ್ಲ ವ್ಯಾಪಾರಿಗಳು ಆ ಝೋನ್ ಒಳಗೆ ಹೋದ ನಂತರ ಆ ಪರ್ಟಿಕ್ಯುಲರ್ ಪ್ಲೇಸ್ಗೆ ನಾನ್ ವೆಂಡಿಂಗ್ ಝೋನ್ ಅಂತ ಹೇಳ್ಕೊಂಡು ಮೆನ್ಷನ್ ಮಾಡ್ತಾರೆ. ಸೊ ಅವಾಗ ಅಲ್ಲಿ ಕೂಡ ವ್ಯಾಪಾರ ಮಾಡ್ಲಿಕ್ಕಿಲ್ಲ, ಆ ಝೋನ್ ಒಳಗೆ ಹೋಗ್ಬೇಕು ಆ ಬೋರ್ಡ್ ಹಾಕಿದ ನಂತರ. ಮತ್ತೆ ಯಾರಾದರೂ ವ್ಯಾಪಾರಿಗಳು ಮತ್ತೆ ಅಲ್ಲಿ ಆ ಜಾಗದಲ್ಲಿ ಕೂತ್ಕೊಂಡ್ರೆ ಝೋನ್ ಮಾಡಿ ಅದಕ್ಕೆ ಅರ್ಥ ಇರೋದಿಲ್ಲ. ವ್ಯಾಪಾರಿಗಳು ಅದರೊಳಗಡೆ ಮಾಡ್ಬೇಕಂತ ಹೇಳ್ಕೊಂಡು ವ್ಯಾಪಾರಿಗಳ ಮೇಲೆ ಒಂದು ಅಪವಾದ ಇರುವುದೇನೆಂದ್ರೆ ಈ ವೆಯ್ಟ್ ಮೇಲೆ ಅವರು ಈ ವೆಯ್ಟ್ ತೂಕ ಮಾಡ್ತಾರೆ, ಅದನ್ನು ಅವರು ಸರಿಯಾಗಿ ಮಾಡ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಸ್ಕೇಲ್ ಇಡುವಾಗಲಿ ಬ್ಯಾಲೆನ್ಸ್ ಸ್ಟಡಿ ಮಾಡ್ತಿಲ್ಲ, ಮತ್ತೆ ವೆಯ್ಟ್ ಹೆಚ್ಚು ಕಮ್ಮಿ ಮಾಡ್ತಾರೆ. ನಾರ್ಮಲಿ ಅದರಿಂದ ಮತ್ತೆ ಬೇರೆ ಎಲ್ಲ ಈ ಬಿಡಿಯದು ಸೇಲ್ ಮಾಡೋದು ಅದರಿಂದ ಎಲ್ಲ ಕಂಪ್ಲೇಂಟ್ಸ್ ಬರೋದು. ಅದಕ್ಕೆಲ್ಲ ನಿಮ್ಮ ನಡುವೆ ಇಷ್ಟು ದೊಡ್ಡ ಸಂಸ್ಥೆ ನಡೆಸುವಾಗ ನಿಮ್ಮನ್ನು ಏನಾದರೂ ಒಂದು ಅದಕ್ಕೊಂದು ನೋಡ್ಲಿಕ್ಕೆ ಹೋಗ್ತೀರಾ ನೀವು? ನಮ್ಮ ಗಮನಕ್ಕೆ ಈಗ ಆ ರೀತಿ ಹತ್ತಿರದಲ್ಲಿ ಏನು ಅದರ ಸಮಸ್ಯೆ ಇಲ್ಲ. ತೂಕದ ವಿಷಯದಲ್ಲಿ ನಮಗೆ ಹತ್ತಿರದಲ್ಲಿ ಯಾವುದು ಸಮಸ್ಯೆ ಇಲ್ಲ. ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದ ದೂರದ ವಿಷಯ ನೋಡ್ತದೆ, ಅದೆಲ್ಲ ಸ್ವಲ್ಪ ಅದು ಬಂದಿದ್ದು ಪ್ರಚಾರ ಆಗಿದೆ ಅಷ್ಟೇ. ಸ್ಕೇಲ್ ವಿಷಯದಲ್ಲಿ ಮಂಗಳೂರಲ್ಲಿ ಆ ಥರ ನಮಗೆ ಕಂಪ್ಯೂಟರ್ ಸ್ಕೇಲ್ ಯೂಸ್ ಮಾಡ್ತಾರೆ. ಸಂಘಟನೆ ಆದ ನಂತರ ಯಾರು ಹಾಗೆ ಮಾಡಲಿಲ್ಲ, ಆ ರೀತಿಯನ್ನು ಇದಿಲ್ಲ, ನಮ್ಮ ಗಮನಕ್ಕೆ ಬರಲಿಲ್ಲ. ಮಂಗಳೂರಿನ ಜನರು ಮತ್ತು ನಮ್ಮ ವ್ಯಾಪಾರಿಗಳು, ಅಂದರೆ ನಮ್ಮ ವ್ಯಾಪಾರಿಗಳು ಏನು ಬರ್ತಾರೆ, ನಮ್ಮನ್ನು ನಂಬಿಕೊಂಡು ವ್ಯಾಪಾರ ಮಾಡಲಿಕ್ಕೆ ಬರ್ತಾರೆ, ಅಂಥವರಿಗೆ ಯಾರು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ಹಾಗೆ ಮೋಸ ಮಾಡುವುದಿಲ್ಲ. ಯಾಕೆಂದರೆ ನಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಒಂದು ಏನು ತರಕಾರಿ ಕೊಂಡೋಗೋದು ಅಥವಾ ಫ್ರೂಟ್ಸ್ ಇದು ತರಕಾರಿ ಫ್ರೂಟ್ಸ್ ಅಥವಾ ಇನ್ನಿತರ ಯಾವುದು ಆಹಾರ ಪದಾರ್ಥ ನಾವು ನೀಟ್ನೆಸ್ ಆದರೆ ನಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಮತ್ತು ನೀವು ಹೇಳಿದಾಗೆ ಅಂಥದ್ದೇನು ನಮ್ಮ ಗಮನಕ್ಕೆ ಇಷ್ಟ ತನಕ ಬರಲಿಲ್ಲ. ಈಗ ಮೇನ್ ಅಲಿಗೇಷನ್ ಇರೋದು ಹೈಜೀನ್ ಎಲ್ಲ ಮೇಂಟೈನ್ ಮಾಡ್ತಾ ಇಲ್ಲ, ಫುಡ್ ಕ್ವಾಲಿಟಿ ಇಲ್ಲ. ಸೊ ಇದೆಲ್ಲ ಟೈಗರ್ ಆಪರೇಷನ್ ಆದಮೇಲೆ ನೀವೇನಾದರೂ ನಿಮ್ಮ ಒಳಗಡೆ ಈಗ ನಮಗೆ ಮೊಟ್ಟ ಮೊದಲ ಬಾರಿಗೆ ನಾವು ಈಗ ಏನು ನಮ್ಮ ಕಂಟೋನ್ಮೆಂಟ್ ವಲಯಕ್ಕೆ ಈಗ ಝೋನು ಇದು ಮಾಡಿದೆ. ಒಂದು 4-5 ದಿವಸದಲ್ಲಿ ಇದರ ಪ್ರಕ್ರಿಯೆ ನಮ್ಮ ಕೈ ಸೇರ್ತದೆ. ಆನಂತರ ಇದ್ದ ದಿನದಲ್ಲಿ ನಾವು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಏನು ಸಾರ್ವಜನಿಕರಿಗೆ ಅನ್ಯಾಯವಾಗದಾಗಿ ಮತ್ತು ಸ್ವಚ್ಛತೆಗೆ ನಾವು ಆಹಾರ ಪದಾರ್ಥ ಅಂದರೆ ಸ್ವಚ್ಛತೆ, ಆ ಸ್ವಚ್ಛತೆಯನ್ನು ಕಾಪಾಡಲೇಬೇಕು. ಈಗ ಅಂದರೆ ನಾವು ಈ ಕೆಲವು ಏನು ಈ ಚೈನೀಸ್ ಫುಡ್ ಅಂತ ಎಲ್ಲ ಉಂಟು, ಅದಕ್ಕೆಲ್ಲ ಕಲಬೆರಕೆ ಅಂದರೆ ಈ ಪ್ರಕ್ರಿಯೆ ಹೇಗೆ ಇದೆ ಅಂದರೆ ಕೆಲವರು ಅದನ್ನು ನಡೆಸುವಂಥದ್ದು ಅಂದರೆ ಈ ಹೊರ ರಾಜ್ಯದಿಂದ ಬಂದವರಿಗೆ ನಡೆಸಲಿಕೊಡ್ತಾರೆ. ಅವರು ಇಲ್ಲಿ ನಮ್ಮೊಡನೆ ಗುರುತಿಸೋದಿಲ್ಲ, ಏನಿಲ್ಲ, ಯಾರೋ ಒಬ್ಬರ ಒಂದು ಇದರಲ್ಲಿ ನಡೀತಾ ಇರ್ತದೆ. ಅಂಥವರಿಗೆ ನಾವು ಹೇಳಿದರೂ ಕೂಡ ಅದು ಏನೋ ಯಾವರ ಅಡಿಯಲ್ಲಿ ಅವರು ಬಂದು ಅಲ್ಲಿ ದೊಡ್ಡ ಕುಳಗಳ ನಡುವೆ ಇದು ಮಾಡ್ತಾರೆ. ಅವರಿಗೇನೋ ಸ್ವಲ್ಪ ಸಮಥಿಂಗ್ ಕೊಟ್ಟು ದಿನಕ್ಕೊಂದು ಬಾಡಿಗೆ ಅಂತ ಕೊಟ್ಟು ಅದು ತುಂಬ ನಾವು ಮಹಾನಗರ ಪಾಲಿಕೆ ಅಧಿಕಾರಿಗೆ ಗಮನಕ್ಕೆ ತಂದೀವಿ ಇದರ ಬಗ್ಗೆ. ಅದರಲ್ಲಿ ಜಾಸ್ತಿ ಇದಾದ ಅಂದರೆ ಕಲ್ಲರ್, ಟೇಸ್ಟಿಂಗ್ ಪೌಡ್ರು ಅದೆಲ್ಲ ಹಾಕಿ ಮತ್ತು ಅದನ್ನು ಮೇಂಟೈನ್ ಮಾಡೋದಿಲ್ಲ. ಇದರ ಬಗ್ಗೆ ನಾವು ಗಮನ ಸೆಳೆದಿದೆ. ಅದನ್ನು
ನಮ್ಮೊಡನೆ ಹೆಲ್ತ್ ಆಫೀಸರ್ನವರೆಲ್ಲ ಸೇರಿಕೊಂಡು ಈ ಒಂದು ಕೆಲವೊಂದು ಅಂತ ನಿಮಗೆ ಗಮನಕ್ಕೆ ಬಂದರೂ ಕೂಡ ನಮ್ಮ ಗಮನಕ್ಕೆ ತನ್ನಿ ಮತ್ತು ಹೆಲ್ತ್ ಆಫೀಸರ್ ಕೂಡಿಕೊಂಡು ಅಂಥವರ ಮೇಲೆ ನಾವು ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದೇವೆ. ಮೊನ್ನೆ ಇದರಲ್ಲಿ ಕೂಡ ನಾವು ಇದರ ಬಗ್ಗೆ ತುಂಬ ಏನು ಕಂಪ್ಲೇಂಟ್ ಬಂತು. ನಾವು ಮೇಯರೊಡನೆಗೆ ಸಭೆಯಲ್ಲಿ ಮಾತನಾಡುವಾಗ ಇಂಥ ಕಂಪ್ಲೇಂಟ್ಗಳು ತುಂಬ ಇತ್ತು. ನಾವು ಅದರ ಬಗ್ಗೆ ಗಮನ ಹರಿಸಿದ್ದೇವೆ. ಯಾಕಂದರೆ ಬಾಡಿಗೆ ಕೊಡುವಂಥದ್ದು ನಮ್ಮ ಬೀದಿ ಬದಿ ಆ್ಯಕ್ಟಿನ ಪ್ರಕಾರ ಏನು ಬೀದಿ ಬದಿ ವ್ಯಾಪಾರಸ್ಥರಿಗೆ ಏನು ಅವನ ಕುಟುಂಬ ಅಲ್ಲದೆ ಅವನಿಲ್ಲದ್ರೆ ಅವನ ಕುಟುಂಬ ಮಾತ್ರ ಅಲ್ಲಿ ವ್ಯಾಪಾರ ಮಾಡೋದು ವಿನ ಬೇರೆಯವರಿಗೆ ಅವಕಾಶವಿಲ್ಲ. ಯಾಕಂದರೆ ಐ ಡಿ ಕಾರ್ಡ್ ಮಾಡುವಾಗಲೂ ಕೂಡ ಪ್ರಮಾಣ ಪತ್ರ ಮಾಡುವಾಗ ಅದಕ್ಕೆ QR ಕೋಡು ಮತ್ತು ಅವರದ್ದು ಒಂದು ಝೋನದು ಎಲ್ಲ ತಯಾರಿಸಿ ಅಂಥದ್ದನ್ನು ಮಾಡ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ವಲಯ ಘೋಷಣೆ ಆದ ನಂತರ ಇದಕ್ಕೆಲ್ಲ ಕಡಿವಾಣ ಬೀಳ್ತದೆ. ಯಾರು ವ್ಯಾಪಾರಿಗಳು ಗುರುತಿಸಿದರೆ ಅವರಲ್ಲದೆ ಅವರ ಹೆಂಡತಿ ಅಥವಾ ಗಂಡ ಅಥವಾ ಮಕ್ಕಳು ಅದರಲ್ಲಿ ವ್ಯಾಪಾರ ಮಾಡಿಕೊಂಡಿರಬೇಕು. ಬೇರೆಯವರು ವ್ಯಾಪಾರ ಮಾಡಿಕೊಂಡಿರಲಿಕ್ಕಿಲ್ಲ, ಬಾಡಿಗೆಗೆ ಕೊಡಲಿಕ್ಕಿಲ್ಲ. ಅಂಥವರ ಮೇಲೆ ಅದನ್ನು ಆ ಕ್ರಮವನ್ನು ಕೈಗೊಳಿಸ್ತಾರೆ. ಅವರ ಪ್ರಮಾಣ ಪತ್ರವನ್ನು ರದ್ದು ಮಾಡುವ ಇದರಲ್ಲಿ ಕಾನೂನಡಿಯಲ್ಲಿ ಮೆನ್ಷನ್ ಆಗಿದೆ. ಅಧಿಕಾರಿ ಅವರಿಗೆ ನಮ್ಮ ಸಹಕಾರಿ ಸಂಘ, ಸಹಕಾರಿ ಕೋಆಪರೇಟಿವ್ ಸೊಸೈಟಿ ಇದೆ. ಅಲ್ಲಿ ಒಬ್ಬ ನಿರ್ದೇಶಕರ ಮೇಲೆ ಅವರು ಮಾಡಿದ ತಪ್ಪುಗಳನ್ನು ಅಲ್ಲಿ ಹೇಳಿದಾಗ ಸೊ ಅದರ ಮೇಲೆ ಒಂದು ಕೇಸ್ ಆಗಿದೆ. ಅದು ಸಂಬಂಧಪಟ್ಟ ಮೇಡಮ್ ನಿರ್ದೇಶಕ, ಸಹಕಾರಿ ಸಂಘದ ನಿರ್ದೇಶಕ ಮೊಹಮ್ಮದ್ ಆಸಿಫ್, ನಮ್ಮ ಈ ಸಂಘದ ಕೋಶಾಧಿಕಾರಿ ಅವರು. ಸೊ ಅದು ಈಗಾಗಲೇ ಒಂದು 5 ತಿಂಗಳಾಗಿದೆ. ಅದರ ಮೇಲೆ ಕೇಸ್ ಆಗಿದೆ ಅವ್ರ ಮೇಲೆ. ಅದು ಮರುಬಳಕೆ ಮಾಡ್ತಾನೆ ಇರ್ತಾರೆ, ನೋಡ್ಬೋದು. ಹೋಟ್ಲಿಂದ ಈಗ ತಗೊಳ್ತಾರಂತ ವಿಷಯ ಆದರೂ ನೀವು ಫ್ರೈಡ್ ರೈಸ್ ಹೇಳಿದ್ರು ಆ ಕರಿದ ಎಣ್ಣೆಯನ್ನೇ ಹಾಕ್ತಾರೆ ಹೊರಗೆ. ಇಲ್ಲಿ ಹೋಟ್ಲಲ್ಲಿ ಹಾಗೆ ಹಾಕೋದು ಈಗ ಅದರಿಂದಲೇ ತೆಗೆದು ಇದಕ್ಕೆ ಮುಂದಿನ ದಿನಗಳಲ್ಲಿ ನಮಗೆ ಅಷ್ಟು ಅವರು ಈಗ ಏನಂದರೆ ದೊಡ್ಡ ಸ್ಥಳದಲ್ಲಿ ಅವರು ಮಾಡ್ತಾ ಇದ್ದಾರೆ. ಇನ್ನು ನಾವು 4-6 ಅಡಿಯಲ್ಲಿ ವಲಯ ಕೊಟ್ಟ ಮೇಲೆ 4-6 ಅಡಿಯಲ್ಲಿ ಬರೋದು. ಅಂಥದಕ್ಕೆಲ್ಲ ಆಸ್ಪದ ಸಹ ಇರುವುದಿಲ್ಲ, ದೊಡ್ಡ ಇದಕ್ಕೆಲ್ಲ ಮಾಡಲಿಕ್ಕೆ ಆಗುವುದಿಲ್ಲ. ಅವರು ದೈನಂದಿನ ಬದುಕಂದರೆ ಏನು ಅವನಿಗೆ ಏನು ಸ್ವಲ್ಪ ಆದಾಯಕ್ಕೆ ಸಹ ಅವನದೊಂದು ದಿನದ ವಹಿವಾಟು ಅದನ್ನು ಪೂರೈಕೆ ಮಾಡಿ. ಅಂದರೆ ಇದು ಜಾಸ್ತಿ ಇದರಲ್ಲಿ ಹೋಗ್ತದೆ. ಯಾವುದು ಈ ಮಂಗಳೂರಲ್ಲಿ ಫಾಸ್ಟ್ ಫುಡ್ಗಳು ಕಾರಣವೇ ಬಾಡಿಗೆಗೆ. ಅಂದರೆ ಯಾರೋ ಅಡಿಯಲ್ಲಿ ಯಾರಿಗೆ ಒಂದು ಬಾಡಿಗೆ ಕೊಟ್ಟು ಇದನ್ನು ನಡೆಸುವಂಥದ್ದು ಪ್ರಕ್ರಿಯೆ ಅದೆಲ್ಲ ಕಡೆ ನಡೆದದ್ದು ಅದೇ. ನಾವು ಇದರ ಬಗ್ಗೆ ಎಷ್ಟೋ ಸಭೆಯಲ್ಲಿ ಹೇಳಿದ್ದೇವೆ. ಅದರ ಬಗ್ಗೆ ನಾವು ಕ್ರಮ ಕೈಗೊಳ್ಳಬೇಕಾದದ್ದು ಆರೋಗ್ಯ ಇಲಾಖೆಯವರು ಇದರ ಬಗ್ಗೆ ಏನು ನಾವು ಹೇಳಿದನ್ನು ತುಂಬ ಅದನ್ನು ಇದು ಮಾಡಬೇಕಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಅದಕ್ಕೆಲ್ಲ ಆಸ್ಪದ ಕೊಡೋದಿಲ್ಲ. ನಾವು ಅವರು ಸೇರಿಕೊಂಡು ಇದರ ಬಗ್ಗೆ ಖಂಡಿತವಾಗಿಯೂ ನಾವು ಕ್ರಮ ಕೈಗೊಳ್ತೇವೆ. ಹೌದು, ಮುಂದಿನ ದಿನಗಳಲ್ಲಿ ಹಾಗೆ ಆಗಬಾರ್ದು ಅಂತ ನಮ್ಮದು ಸಹ ಅಭಿಪ್ರಾಯ. ಯಾಕೆಂದರೆ ಈಗ ಒಂದು ಬೇರೆ ಬೇರೆ ಸಂಘಟನೆಯವರು NGOಗಳೆಲ್ಲ ಬಂದಿದ್ದಾರೆ. ಅವರು ನಮ್ಮೊಟ್ಟಿಗೆ ಕೈ ಜೋಡಿಸ್ತಾರೆ ಅಂತ ಹೇಳಿದ್ದಾರೆ ಟ್ರಾಫಿಕ್ಗೆ ಮತ್ತು ಸ್ವಚ್ಛತೆಗೆ. ಮೊನ್ನೆ ನಮ್ಮ ಸಭೆಯಲ್ಲಿ ನಮ್ಮ ಮೇಯರ್ ಅವರ ಸಭೆಯಲ್ಲಿ ಅವರೆಲ್ಲ ಸ್ವಯಂ ಪ್ರೇರಿತರಾಗಿ ಈ ಸ್ವಚ್ಛತೆ ಬಗ್ಗೆ ಮತ್ತು ಟ್ರಾಫಿಕ್ ಕಂಟ್ರೋಲ್ ಬಗ್ಗೆ ನಾವು ನಿಮ್ಮೊಟ್ಟಿಗೆ ಸಹಕಾರ ಕೊಡಿ, ನೀವು ಸಹ ನಮ್ಮೊಟ್ಟಿಗೆ ಸಹಕಾರ ಕೊಡಬೇಕಂತ ಹೇಳಿದ್ದಾರೆ. ಇದಕ್ಕೊಂದು ಟಾಸ್ಕ್ ಫೋರ್ಸ್ಗೂ ರಚನೆ ಮಾಡುವಂಥ ಸಹ ಒಂದು ಅಭಿಪ್ರಾಯ ಮಂಡನೆ ಆಗಿದೆ. ಮುಂದಿನ ದಿನಗಳಲ್ಲಿ ಅದನ್ನು ನಮ್ಮ ಏನು ಮಹಾನಗರ ಪಾಲಿಕೆ ಒಟ್ಟಿಗೆ ನಾವು ಸಹ ಸೇರಿಕೊಂಡು ಇದರ ಭಾಗವಾಗಿ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. 6 ಹೌದು, 4 ಅಲ್ಲ ಓಪನಿಂಗ್ 6 ಓಪನಿಂಗ್ 6 4 ಈ 6 ಈ 4 ಇಲ್ಲ ಶಟರ್ ಏನಿಲ್ಲ, ಆಗಲಿಲ್ಲ ಓಪನ್ ಸಾಮಾನ್ಯ ಈಗ ಸದ್ಯಕ್ಕೆ ಇಡ್ಲಿಕ್ಕೆ ಆಗುದಿಲ್ಲ, ಮುಂದೆ ನೋಡ್ಬೇಕು. ಅಂದರೆ ತರಕಾರಿಯವರಿಗೆ ಒಂದು ಝೋನ್ ಮಾಡಿ ಕೊಡೆ ಕೊಡ್ತಾರೆ. ಮತ್ತು ಆಹಾರ ಪದಾರ್ಥ ಕೆಲವು ಕಡೆ ಎಷ್ಟು ತುಂಬ ಜನ ಇದ್ದರೆ ನಮಗೀಗ ಸೆಂಟ್ರಲ್ ಮಾರ್ಕೆಟಲ್ಲಿ ತುಂಬ ಬಂದಿದ್ದಾರೆ. ಈಗ ಒಂದು 46 ವಾರ್ಡ್ನಲ್ಲಿ 93 ಜನರನ್ನು ಗುರುತಿಸಿದ್ದಾರೆ. ಹಾಗೆ ಅಂಥವರಿಗೆ ಒಂದು ಇದರಲ್ಲಿ ಸ್ಟಾಲ್ ಮಾಡಿ ಕೊಡ್ತಾರೆ. ಮತ್ತು ಉಳಿದ ದಿನ ಈಗ ಬ್ಯಾಗು ಅಥವಾ ಇನ್ನಿತರ ಬಟ್ಟೆ ವ್ಯಾಪಾರಿಗಳಿಗೆ ಒಂದು ಕೊಡೆ ಇಟ್ಟು ಆ ದಿವಸ ವ್ಯಾಪಾರ ಮಾಡಿ ಆ ದಿವಸ ಕೊಂಡೋಗ್ಬೇಕು. ಹೌದು ಮಾಡಬೇಕು. ಅಂದರೆ ಇಲ್ಲದ್ರೆ ಗೊತ್ತಾಗ ಅದರ QR ಕೋಡ್ ಎಲ್ಲ ಮೆನ್ಷನ್ ಆಗಿರ್ತದೆ. ಅವನದು ಕುಟುಂಬ ಸದಸ್ಯರದೆಲ್ಲ ಫೋಟೋ ಅದರಲ್ಲಿ ಇರ್ತದೆ. ಮತ್ತು ಇಲ್ಲಿ ವ್ಯಾಪಾರ ಮಾಡುವ ಲೊಕೇಶನ್ ಪ್ರಮಾಣ ಪತ್ರ ಮತ್ತು ಗುರುತಿನ ಚೀಟು.
Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ